ಶಾಸ್ತ್ರವಚನ ವಿಶೇಷವಾದ ಆ ಪುಣ್ಯತಮವಾಯಿನಂಚಿನ ಭೂಮಿ ಪರಶುರಾಮನ ನಾಡು ಆ ಬರ್ನಾಡದ ಉಳ್ಳಾಲ್ತಿಯಪ್ಪನ ರಕ್ಷಾ ಕವಚ ಆದಿಪ್ಪನಂಚಿನ ಈ ಮಣ್ಣಿಗೆ ಸಂಬಂಧಪಟ್ಟಿನಂಚಿನ ಆ ಅಪ್ಪನ ಪ್ರಥಮತವಾದ ಒಟ್ಟು ಸೇರ್ತು ವಿಶೇಷವಾದ ಪರ್ಲಾರು ಚೈತನ್ಯ ಶಕ್ತಿ ಪರ್ಲಾರು ಅಂಚಿನ ಕಲ್ಲನ ನಮ್ಮ ಮುಲ್ಪ ಕೊಣತದ ಇಲ್ಲಿ ಗಟ್ಟಪ್ಪ ಅವರ ಒಂದು ದೋಷ ಅಂತ ಬಂತೇರು ದುಷ್ಟ ಶಕ್ತಿ ಇತ್ತಲ್ಲ ಐಕೋಸ್ಕರವಾದ ಅಂಚಿನ ಮಾತ್ರ ಒಂಜಿ ಇಲ್ಲ ಕಟ್ಟನಾಗ ಬರ್ಪನಂಚಿನ ಭೂಖನನ ಮಣ್ಣಾಗೆಪ್ಪನವು ಮರಗಡ್ಪನವು ಲೋಹನ ತುಂಡಮಂಪನವು ಅಂದರೆ ಮಾತ ರೀತಿಯ ದೋಷಲ ನೆರಗೆ ಆರೋಗ್ಯಪೂರ್ಣವಂಚಿನ ದೀರ್ಘಾಯುಸ್ಸು ಪ್ರಾಪ್ತಿಯಾಗಡು ಒಬ್ಬೇ ರೀತಿಯ ನಮ್ಮ ಭಕ್ತಿನ ಅಕ್ಷತೆಗೆ ಸೇರ್ಸಾತ ಮಾಂಪನಂಚಿನ ಪ್ರಾರ್ಥನೆ. ಮಹಾಗಣಪತಿಯವರ ಪಾದಾರ ಬಂದಕ್ಕೆ ಗೋವಿಂದ ಅಂದಿ ಗೋವಿಂದ ಒಂದೇ ಹೋಮಗ ಮಾಡಿ ಅಡ್ಡಗೊಳ್ಳಿ ಹೋಮಗ ಮಾಡ್ತಾರೆ. ತಾನಿ ತಾನಿ ಚ ಪಾಪಾನಿ ಧರ್ಮಾಂತರಗತಾನಿ ಚ ತಾನಿ ತಾನಿ ವಿನಶ್ಯಂತೆ ಪ್ರದಕ್ಷಿಣ ಪದೇ ಪದೇ. ತತ್ಕರ್ಮ ಸಮಾಪ್ತಿ ಸ್ಯಾತ್ ತಾವತ್ತ್ವಂ ಸುಸ್ಥಿರೋ ಭವ. ಭೋ ದೀಪಮಂಗಲಾರ್ಥೇಷು ಸುವಾಸಿನ್ಯಾ ಪ್ರದೀಪಿತ. ಸರ್ವಮಂಗಲಕಾರ್ಯೇಷು ನಿಜೋಚಿತ ಶಿವೋ ಭವ. ದೀಪ ಪ್ರತಿಷ್ಠಾಪನ ಮುಹೂರ್ತಂ ಸುಮುಹೂರ್ತಮಸ್ತಿ ಭವಂತೋ ಭ್ರವಂತೋ. ದೀಪ ಪ್ರತಿಷ್ಠಾಪನ ಮುಹೂರ್ತಂ ಸುಮುಹೂರ್ತಮಸ್ತು. ಸತ್ಯಾಜನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಃ ಪ್ರಚೋದಯಾತ್. ವಿಶೇಷವಾದಂತಹ ದೇವತಾ ಆರಾಧನೆಯನ್ನು ಮಾಡುವುದು. ಯಾಕೆಂದರೆ ದೇವರನ್ನು ಆರಾಧನೆ ಮಾಡಲಿಕ್ಕೆ ಬೇಕಾಗಿ ನಾವು ಮನೆಯನ್ನು ಕಟ್ಟಿಕೊಳ್ಳುವಂಥದ್ದು. ಅಂತಿನ ಒಂದು ಸತ್ಕರ್ಮವನ್ನು ಎಲ್ಲರೂ ಥರ ಮಾಡುವಂತಹ ಮಹಾಲಿಂಗೇಶ್ವರ ದೇವರ ಅನುಗ್ರಹದಿಂದ ನಾವು ನಂಬಿಕೊಂಡು ಬರತಕ್ಕಂತಹ ಎಲ್ಲ ದೇವರುಗಳ ಅನುಗ್ರಹದಿಂದ ಈ ಮನೆಯ ಎಲ್ಲ ಮುಂದಿನ ಸದಸ್ಯರು ವಿಶೇಷವಾಗಿ ಅವರ ಕುಲದ ಆರೋಗ್ಯಪೂರ್ಣವಾದಂತಹ ಆ ಆಯುಷ್ಯದ ಆರೋಗ್ಯದಿಂದ ಮುಂದಕ್ಕೆ ಜೀವನ ಮಾಡುವಂತಹ ಯೋಗಭಾಗ್ಯವನ್ನು, ಕುಟುಂಬವು ಆಚಂದ್ರಾರ್ಥ ಪರ್ಯಂತವಾಗಿ ಸೂರ್ಯಚಂದ್ರರು ಆಕಾಶಕಾಯದಲ್ಲಿ ಎಲ್ಲಿಯವರೆಗೆ ಇರ್ತಾರೋ ಅಷ್ಟು ಸಮಯ ಒಳ್ಳೆಯ ರೀತಿಯಲ್ಲಿ ಸಹಬಾಳ್ವೆಯ ಸಹಯೋಗದ ಸಹಜೀವನವನ್ನು ಮಾಡುವಂತಹ ಯೋಗಭಾಗ್ಯವನ್ನು ಆ ಭಾರತೀಯ ಮಾತೆ, ಅದೇ ರೀತಿಯಲ್ಲಿ ಆ ಮಹಾಲಿಂಗೇಶ್ವರ ಸ್ವಾಮಿ, ನಾವು ನಂಬಿಕೊಂಡು ಬರತಕ್ಕಂತಹ ಎಲ್ಲ ದೇವರುಗಳ ಸಾನ್ನಿಧ್ಯಗಳು ಅವರಿಗೆ ಶಕ್ತಿಯನ್ನು ಭಕ್ತಿಯನ್ನು ಮುಟ್ಟಿ ನೀವು ಬಲ್ನಾಡು ಗ್ರಾಮದ ವ್ಯಾಪ್ತಿಯಲ್ಲಿ ಬಹಳ ಸಂಕಷ್ಟಕರ ಪರಿಸ್ಥಿತಿಯಲ್ಲಿರುವಂಥ ಅಶೋಕ್ ಹಾಗೂ ಅವರ ಕುಟುಂಬಸ್ಥರ ಒಂದು ಸಂಕಷ್ಟವನ್ನು ಮನಗಂಡು ನಮ್ಮ ಪವನ್ ಅವರು ಹಾಗೂ ಇತರರೆಲ್ಲ ಈ ಒಂದು ಮನೆಗೆ ಭೇಟಿ ನೀಡಿ ಇವರ ಸಂಕಷ್ಟವನ್ನು ನಮ್ಮ ಸಹಚರಿಯವರಲ್ಲಿ ಹೇಳುವಾಗ ನಾವೆಲ್ಲ ತಂಡವಾಗಿ ಬಂದು ಈ ಮನೆಯನ್ನು ಸಂಪರ್ಕಿಸಿ ಇವರ ಸಂಕಷ್ಟಗಳನ್ನು ನೋಡಿ ಕೇವಲ 30 ದಿವಸಗಳಲ್ಲಿ, ಇದು ಈಗ ಯಾವ ನಾವು ಮನೆ ನೋಡ್ತಿದ್ದೋ ಆ ರೀತಿ ಇರಲಿಲ್ಲ. ಇದಕ್ಕೆ ನಾವೊಂದು ಎಲ್ಲರೂ ಸೇರಿಕೊಂಡು RCC ಮಾಡಬೇಕಂತ ಹೇಳುವಂಥ ಯೋಚನೆ ಇತ್ತು. ಆದರೂ ಇವರ ಸಂಕಷ್ಟ ಮತ್ತು ಅತಿ ಶೀಘ್ರ ಆಗಬೇಕಂತ ಹೇಳುವಂಥ ನಿಟ್ಟಿನಲ್ಲಿ ತುರ್ತಾಗಿ ಒಂದು 30 ದಿವಸದಲ್ಲಿ ಆದಂಥ ಈ ವ್ಯವಸ್ಥೆ
ಈ ಒಂದು ವ್ಯವಸ್ಥೆಯ ಎಲ್ಲ ಮುಂದಾಳತ್ವವನ್ನು ತಗೊಂಡಿರುವವರು ನಮ್ಮ ಯುವ ನಾಯಕರಾಗಿರುವಂಥ ಸರಳ ಸಜ್ಜನಿಕೆಯ ಸಹಜ್ರೆ ಅವರು. ಅವರ ಮುತುವರ್ಜಿಯಲ್ಲಿ ಈ ಒಂದು ಮನೆ ಇವತ್ತು ಸಹಕಾರಗೊಂಡಿದೆ. ಈ ಮನೆಯ ಹಸ್ತಾಂತರವನ್ನು ಯಾರ ಮೂಲಕ ನಾವು ಮಾಡುವಂತ ಹೇಳುವಂಥ ಯೋಚನೆ ಮಾಡುವಾಗ ಸಹಜ್ರೆಯವರ ಸೂಚಿಸಿದ್ದು ಈ ರಾಷ್ಟ್ರಕ್ಕಾಗಿಯೇ ತಮ್ಮನ್ನು ತಾವು ಸಮರ್ಪಣೆ ಮಾಡಿರುವಂಥವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮಂಗಳೂರು ವಿಭಾಗದ ಸಹ ಕಾರ್ಯವಾಹ ಆಗಿರುವಂತಹ ಶ್ರೀಯುತ ಸುಭಾಷ್ ಚಂದ್ರ ಕಳಂಜ ಅವರಿಂದ ಈ ಒಂದು ಮನೆಯನ್ನು ಹಸ್ತಾಂತರ ಮಾಡಬೇಕಂತೇಳಿ, ಅದರ ಜೊತೆಗೆ ಪುತ್ತೂರು ಜಿಲ್ಲಾ ವಿಭಾಗದ ಜಿಲ್ಲಾ ಕಾರ್ಯವಾಹ ಆಗಿರುವಂಥ ಶ್ರೀಯುತ ನವೀನ್ ರೈ ಕೇಚಾರ್ ಅವರು ಈ ಒಂದು ಮನೆಯ ಇದಕ್ಕೆ ಸ್ವಾಗತಿಸ್ತಾ ಇಲ್ಲಿರುವಂಥ ಎಲ್ಲರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಈ ಒಂದು ಮನೆಯ ಹಸ್ತಾಂತರ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ನಾನು ಮುಂದಿನ ಇದಕ್ಕೆ ಶ್ರೀಯುತ ಸಹಜರಿ ಅವರಿಗೆ ವಿನಂತಿ ಮಾಡ್ತಿದ್ದೇನೆ. ಒಂದು ದೇಶದ ಅಭಿವೃದ್ಧಿಯಲ್ಲಿ ಅಂತ ಕೇಳಿದರೆ ನಮ್ಮ ದೇಶದ ಪ್ರಧಾನಿಗಳು ಹೇಳುವ ಹಾಗೆ ರೋಟಿ ಕಪಡ ಅವ್ರ ಮಕಾನ್. ಈ ದೇಶದ ಒಬ್ಬ ಸಾಮಾನ್ಯ ಜನಕ್ಕೂ ಕೂಡ ಈ ಮೂರು ಅವಶ್ಯಕತೆಗಳು ಯಾವಾಗ ಪೂರ್ತಿ ಆಗ್ತದೋ ಆಗ ಆ ದೇಶ ಅಭಿವೃದ್ಧಿ ಹೊಂದಿದ ದೇಶ ಅನ್ನುವಂಥದ್ದನ್ನು ಹೇಳ್ಬೋದು ಅಂತ. ಆ ಹಿನ್ನೆಲೆಯಲ್ಲಿ ಅಲ್ಲಿ ಇಲ್ಲಿ ಯಾರಿಗೆ ಅನಿವಾರ್ಯವಾಗಿ ಇವತ್ತು ಬೇರೆ ಬೇರೆ ಕಾರಣಗಳಿಂದ, ಅದು ಅಭಾವಗ್ರಸ್ತರಿಂದ ಅಥವಾ ಪೀಡಿತರಿಗೆ ಅಥವಾ ವಂಚಿತರಿಗೆ ಬೇರೆ ಬೇರೆ ಕಾರಣಗಳಿಂದ ಇದರಲ್ಲಿ ಕೊರತೆ ಆದಾಗ ಬಹುಶಃ ಇಡೀ ಹಿಂದೂ ಸಮಾಜ ಇದಕ್ಕೆ ಒಟ್ಟಾಗಿ ಸೇರಿ ಸ್ಪಂದಿಸುವಂಥದ್ದು ಬಹುಶಃ ನಮ್ಮ ಸ್ವಭಾವದಲ್ಲಿ ಬಂದಿರತಕ್ಕಂಥದ್ದು. ಅದರಲ್ಲಿ ಯೋಗ ಅಂತ ಹೇಳಿದ ಹಾಗೆ ಒಂದು ಹುಟ್ಟುಹಬ್ಬದ ದಿನ ಇದನ್ನು ಒಂದು ಅಂತಹ ನೀಡಿ ಅಥವಾ ಅವಶ್ಯಕತೆ ಇರುವವರಿಗೆ ಕೊಡುವಂಥದ್ದು, ಸಮರ್ಪಣೆ ಮಾಡ್ತಕ್ಕಂಥದ್ದು, ಅದಕ್ಕೆ ಯೋಗ ಬೇಕು ಅಂತ ಹೇಳ್ತೇವೆ. ಅಂತಹ ಯೋಗ ಬಹುಶಃ ಸಹಜರೈಗಳಿಗೆ ಮತ್ತು ಅವರ ಇಡೀ ತಂಡ ಜಯ ಸಾಮ್ರಾಟ್ ಟ್ರಸ್ಟ್ ಇವರಿಗೆ ಬಹುಶಃ ಇವತ್ತು ಬಂದು ಒದಗಿದೆ. ಆ ಹಿನ್ನೆಲೆಯಲ್ಲಿ ಯಾರಿಗೆ ಅವಶ್ಯಕತೆ ಇದೆಯೋ ಅದನ್ನು ತಕ್ಷಣದಲ್ಲಿ, ಈಗ ಉಮೇಶ್ ಹೇಳಿದ ಹಾಗೆ 30 ದಿನದಲ್ಲಿ ಅದನ್ನೊಂದು ಸಿದ್ಧಪಡಿಸಿ ಕೊಡುವಂಥದ್ದಕ್ಕೆ ಒಂದು ದೊಡ್ಡ ಇಚ್ಛಾಶಕ್ತಿ ಬೇಕು. ಬಹುಶಃ ಯಾವಾಗ ಈ ಇಚ್ಛಾಶಕ್ತಿ ಇರ್ತದೋ ಆಗ ಭಗವಂತನ ಆಶೀರ್ವಾದ ಕೂಡ ಇದೆ ಅಂತ ಹೇಳೋದಕ್ಕೆ ಇದೊಂದು ಸಾಕ್ಷಿ ಅಂತ ಅನಿಸ್ತದೆ. ಬಹುಶಃ ನಮ್ಮದು ಕೂಡ ಯೋಗ ಇದರಲ್ಲಿ ಒಂದು ಭಾಗಿಯಾಗಲಿಕ್ಕೆ ನಮಗೆ ಕೂಡ ಒಂದು ಯೋಗ ಸಿಕ್ಕಿದೆ. ಸೊ ಆ ಹಿನ್ನೆಲೆಯಲ್ಲಿ ನಮ್ಮ ದೇಶದ ಒಂದು ಐಡೆಂಟಿಟಿ ಅದು ತ್ಯಾಗ ಮತ್ತು ಸೇವೆ ಅನ್ನುವಂಥದ್ದು. ಅದನ್ನು ಮತ್ತೆ ಸಮಾಜದ ಮುಂದೆ ಈ ರೀತಿಯ ವ್ಯವಸ್ಥೆಗಳ ಮುಖಾಂತರ, ಈ ರೀತಿಯ ಕಾರ್ಯಗಳ ಮುಖಾಂತರ ಇವತ್ತು ನಮ್ಮ ಯುವ ಸಮಾಜ ಮಾಡ್ತಾ ಇರುವಂಥದ್ದು ಬಹುಶಃ ನಮ್ಮ ದೇಶದ ಭವಿಷ್ಯ ಇದೆ ಅನ್ನೋದಕ್ಕೆ ಮತ್ತೊಮ್ಮೆ ಸಾಕ್ಷಿಯಾಗ್ತಾ ಇದೆ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ಹೇಳಿ ಖುಷಿ ಆಗ್ತಾ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಈ ಹುಡುಗಿ PUC ವಿಜ್ಞಾನ ವಿಷಯವನ್ನು ತಗೊಂಡು ಹೋಗ್ತಾ ಇರುವಂಥದ್ದು ಬಹುಶಃ ಇನ್ನೊಂದು ಸಂತೋಷದ ಸಂಗತಿಯಾಗಿದೆ. ಸೊ ಎಲ್ಲ ಹಿನ್ನೆಲೆಯಲ್ಲಿ ಈ ಮನೆಗೆ ಮತ್ತು ಇಡೀ ಸಮಾಜಕ್ಕೆ ಒಳ್ಳೆಯ ಶಕ್ತಿ ಕೊಡುವಂತೆ ಈ ಟ್ರಸ್ಟ್ ಮುಂದೆ ಕೆಲಸ ಮಾಡಲಿ ಮತ್ತು ಭಗವಂತ ಆ ರೀತಿಯಲ್ಲಿ ಈ ಟ್ರಸ್ಟಿಗೆ ಎಲ್ಲ ಟ್ರಸ್ಟ್ನಲ್ಲಿರುವಂಥ ಎಲ್ಲರಿಗೂ ಮನಸ್ಸು ಕೊಡಲಿ ಅನ್ನುವಂಥದ್ದೇ ಈ ಸಂದರ್ಭದಲ್ಲಿ ಇರ್ತಕ್ಕಂಥ ಪ್ರಾರ್ಥನೆ. ಕಳೆದ 3 ವರ್ಷಗಳಲ್ಲಿ ಈ 4ನೇ ಮನೆಯ ಹಸ್ತಾಂತರ ಆಗ್ತಾಯಿದೆ. ಒಂದು ಬನ್ನೂರು ಗ್ರಾಮ ವ್ಯಾಪ್ತಿಯಲ್ಲಿ, ಒಂದು ನೆಹರು ನಗರ ಗ್ರಾಮ ವ್ಯಾಪ್ತಿಯಲ್ಲಿ, ಇನ್ನೊಂದು ಕೆಯೂರು ಮಾಡೋ ಗ್ರಾಮ ವ್ಯಾಪ್ತಿಯಲ್ಲಿ ಹಸ್ತಾಂತರ ಆಗಿ ಇದು 4ನೇ ಮನೆ. ಇದೀಗ ಸಹಜ್ರೆ ಅವರ ಹುಟ್ಟುಹಬ್ಬದ ಸಂದರ್ಭದಲ್ಲೇ ಈ ಒಂದು ನೂತನ ಮನೆಯನ್ನು ಹಸ್ತಾಂತರ ಮಾಡಿರುವಂಥದ್ದು ಅದು ಒಂದು ಕೂಡ ವಿಶೇಷವಾದಂತಹ ಒಂದು ರೀತಿಯಲ್ಲಿ ಹುಟ್ಟುಹಬ್ಬವನ್ನು ಆಚರಿಸಿದ್ದಾರೆ ಅಂತೇಳಿ ಹೇಳ್ತಾ ಶ್ರೀಯುತ ನೀವಿನಲ್ಲ ಒಂದು 2 ಶುಭ ಹಾರೈಕೆ ಮಾಡಬೇಕಾಗಿ. ಸುಭಾಷನ್ನ ಈಗಾಗಲೇ ಹೇಳಿದರು, ಸೇವೆ, ತ್ಯಾಗ ಮತ್ತು ಸೇವೆ ನಮ್ಮ ದೇಶದ ಒಂದು ಗುಣ. ಅದನ್ನು ಇವತ್ತು ಈ ಒಂದು ದುಃಖಿತ ದೀನ ದಲಿತ ಇವರಿಗೆ ನಾವು ಯಾವಾಗ ಅದರ ನಿಜವಾದ ಸೇವೆಯನ್ನು ಮಾಡಿದಾಗ ಅದರ ಅರ್ಥ ಪೂರ್ಣ ಆಗುತ್ತೆ. ಅಂತಹ ಒಂದು ಸೇವೆಯ ಕಾರ್ಯವನ್ನು ಇವತ್ತು ವಿಜಯ ಸಾಮ್ರಾಟ್ ತಂಡದ ಸಹಜ್ರೆ ನೇತೃತ್ವದ ಈ ತಂಡ ಇವತ್ತು ಮಾಡಿದೆ. ನಿಮಗೆಲ್ಲರಿಗೂ ಆ ದೇವರು ಇನ್ನಷ್ಟು ಆ ಸೇವಾ ಕಾರ್ಯವನ್ನು ಮಾಡುವಂಥ ಶಕ್ತಿಯನ್ನು ಕೊಡಲಿ ಅಂತ ದೇವರ ಹತ್ರ ಪ್ರಾರ್ಥಿಸ್ತಾ ನನ್ನ ಒಂದೆರಡು ಮಾತನ್ನು ಮುಗಿಸ್ತೀನಿ. 30 ದಿನದಲ್ಲಿ ರಚಿಸಿರುವಂಥದ್ದು ನಮ್ಮ ಈಶಾನ್ಯ ಬಿಲ್ಡರ್ಸ್ ಅದರ ಮಾಲಕರಾದ ಶಂಕರ್ ಭಟ್ ಅವರಿಗೂ ಕೂಡ ಧನ್ಯವಾದವನ್ನು ಅರ್ಪಿಸಿ ಒಂದು ಸಂದರ್ಭವಾಗಿ ನಮ್ಮ ವಿಜಯ ಸಾಮ್ರಾಟ್ನ ಸ್ಥಾಪಕ ಅಧ್ಯಕ್ಷರಾಗಿರುವಂಥ ಸಹಜ್ರೆ ಅವರು ಶುಭ ಹಾರೈಸಬೇಕಾಗಿ ವಿನಂತಿ. ವಿಜಯ ಸಾಮ್ರಾಟ್ ಸಂಸ್ಥೆಯ
4ನೇ ಯೋಜನೆ ಆಗಿರ್ತಕ್ಕಂಥದ್ದು. ಇವತ್ತು ನಮ್ಮ ಬಲ್ನಾಡಿನ ನಿವಾಸಿಯಾಗಿರ್ತಕ್ಕಂಥ ಅಶೋಕ್ರವರಿಗೆ ಒಂದು ನೂತನವಾಗಿ ಸೂರು ಕೊಡುವಂತಹ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಗೌರವಾನ್ವಿತ ಅತಿಥಿಗಳೇ, ಸೇರಿರ್ತಕ್ಕಂಥ ಎಲ್ಲ ನಮ್ಮ ಸಂಸ್ಥೆಯ ಸದಸ್ಯರೇ, ಮಾಧ್ಯಮದ ಮಿತ್ರರೇ, ಬಹುಶಃ ವಿಜಯ ಸಾಮ್ರಾಟ್ ಸಂಸ್ಥೆಯ ಬಗ್ಗೆ ಹೇಳಬೇಕಿದ್ರೆ 2020ರಲ್ಲಿ ಕೋವಿಡ್ ಬಂದಂಥ ಸಂದರ್ಭದಲ್ಲಿ ಈ ಸಂಸ್ಥೆ ಹುಟ್ಟಿ ಹಾಕಿ ಇವತ್ತು ನಿರಂತರವಾಗಿ 6 ವರ್ಷಗಳ ಕಾಲ ಸಾಮಾಜಿಕ ಸೇವೆಗಳಲ್ಲಿ ತೊಡಗಿಸಿಕೊಂಡು ಬಂದಿದೆ. ನಾವು ಕೋವಿಡ್ ಅಂತ ಸಮಯದಲ್ಲಿ ಬಹುಶಃ ಬಡವರಿಗೆ ಸೇವೆ ಮಾಡಬೇಕೆಂಬ ಧ್ಯೇಯವನ್ನು ಇಟ್ಟುಕೊಂಡು ಈ ಸಂಸ್ಥೆಯನ್ನು ವಿಜಯ ಸಾಮ್ರಾಟ್ ಚಾರಿಟೇಬಲ್ ಟ್ರಸ್ಟನ್ನು ನಾವು ಸ್ಥಾಪನೆಯನ್ನು ಮಾಡಿದ್ದೇವೆ. ಕಳೆದ 4 ವರ್ಷದಿಂದ ವರ್ಷಕ್ಕೆ ಒಂದು ಬಡವರಿಗೆ, ಯಾರೆಲ್ಲ ತುಂಬ ಮನೆಯಿಲ್ಲದಂತಹ ಆ ಒಂದು ವ್ಯವಸ್ಥೆಯಲ್ಲಿದ್ದಾರೆ, ವರ್ಷಕ್ಕೆ ಒಂದು ಮನೆಯನ್ನು ಕಟ್ಟಿಕೊಡಿಸುವಂಥ ಯೋಜನೆಯನ್ನು ನಾವು ವಿಜಯ ಸಾಮ್ರಾಟ್ ಸಂಸ್ಥೆ ಹಮ್ಮಿಕೊಂಡಿದೆ. ಹಾಗಾಗಿ ನಿರಂತರ 4 ವರ್ಷದಿಂದ ನಾವು ವರ್ಷಕ್ಕೊಂದು ಮನೆ ಕಟ್ಟಿಸಿಕೊಡುವಂಥ ಕೆಲಸ ಕಾರ್ಯಗಳನ್ನು ನಾವು ಮಾಡ್ತಿದ್ದೇವೆ. ಬಹುಶಃ ಇಲ್ಲಿಯ ಸ್ಥಳೀಯರ ಬೇಡಿಕೆಯಿಂದ 1-1.5 ತಿಂಗಳ ಹಿಂದೆ ನಮಗೆ ಇಲ್ಲಿಯ ವಾಸ್ತವ್ಯವನ್ನು ನಾವು ನೋಡಿದೆವು. ಬಹುಶಃ ಇಲ್ಲಿಯ ಯಜಮಾನರಿಗೆ ಯಾವ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡುವಂತಹ ಅವರ ಹತ್ರ ಶಕ್ತಿ ಇಲ್ಲ. ಬಹುಶಃ ಅವರ ಕುಟುಂಬದವರು ಇವತ್ತು ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಬೇಕು, ಈ ಕುಟುಂಬವನ್ನು ಸಾಗಿಸಬೇಕಿದ್ರೆ ತುಂಬ ಕಷ್ಟ ಇದೆ. ಅಂತೂ ಆ ಮನೆಯನ್ನು ನೋಡುವಾಗ ನಾವು ಹೇಗಾದರೂ ಮಾಡಿ ನಮ್ಮ ಸಂಸ್ಥೆಯ ಓರ್ವ ಸದಸ್ಯರಾಗಿರ್ತಕ್ಕಂಥ ಶಂಕರ್ ಭಟ್ರ ಹತ್ರ ಹೇಳಿದೆವು, 1.5 ತಿಂಗಳಲ್ಲಿ ತಾವು ಹೇಗಾದರೂ ಮಾಡಿ ಈ ಒಂದು ಕೆಲಸ ಕಾರ್ಯಗಳನ್ನು ಮುಗಿಸ್ಕೊಡ್ಬೇಕೆಂಬ ಯೋಚನೆಯನ್ನು ಮಾಡಿದೆವು. ಅವರು ಮತ್ತು ಪವನ್ ಶೆಟ್ಟಿಯವರು ಒಟ್ಟಿಗೆ ಸೇರಿಕೊಂಡು ಇದನ್ನು ಕೇವಲ 30-35 ದಿವಸದಲ್ಲಿ ಎಲ್ಲ ಕೆಲಸ ಕಾರ್ಯಗಳನ್ನು ಮುಗಿಸಿ ಇವತ್ತು ಒಳ್ಳೆಯ ರೀತಿಯಲ್ಲಿ ನಾವು ಮನೆಯನ್ನು ಹಸ್ತಾಂತರ ಮಾಡುವಂತಹ ಕಾರ್ಯಕ್ರಮವನ್ನು ಮಾಡಿದೆವು. ಈ ಕಾರ್ಯಕ್ರಮ ಮಾಡುವಾಗ ನಮಗೆ ಯಾರನ್ನು ಕರಿಬೇಕು, ಯಾರ ಮುಖಾಂತರ ಇದನ್ನು ಹಸ್ತಾಂತರ ಮಾಡಬೇಕೆಂಬ ಯೋಚನೆ ಮಾಡಿದಾಗ ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಇವತ್ತು ರಾಷ್ಟ್ರಕ್ಕಾಗಿ ಸೇವೆ ಮತ್ತು ಸಮರ್ಪಣೆ ಮಾಡುವಂತಹ ರಾಷ್ಟ್ರೀಯ ಸ್ವಯಂ ಸಂಘದ ಹಿರಿಯರ ಮುಖಾಂತರ ಅವರ ಉಪಸ್ಥಿತಿಯಲ್ಲಿ ಈ ಒಂದು ಕಾರ್ಯಕ್ರಮ ಮಾಡಬೇಕೆಂಬ ಯೋಚನೆಯನ್ನು ಮಾಡಿದೆವು. ಆ ನೆಲೆಯಲ್ಲಿ ಇವತ್ತು ನಮ್ಮ ಹಿರಿಯರಾದಂಥ ಮಂಗಳೂರು ವಿಭಾಗ ರಾಷ್ಟ್ರೀಯ ಸ್ವಯಂ ಸಂಘದ ಸಹಕಾರ್ಯವರಾಗಿರ್ತಕ್ಕಂಥ ಸುಭಾಷ್ ಜಿಯವರು, ಅದೇ ರೀತಿ ಪುತ್ತೂರು ಜಿಲ್ಲೆಯ ಕಾರ್ಯವಾಗಿರ್ತಕ್ಕಂಥ ನವೀನ್ ಪ್ರಸಾದ್ರವರು, ಅವರ ಉಪಸ್ಥಿತಿಯಲ್ಲಿ ನಾವು ಇವತ್ತು ಈ ಮನೆ ಹಸ್ತಾಂತರ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ವಿಜಯ ಸಾಮ್ರಾಟ್ ಸಂಸ್ಥೆ ಕೇವಲ ಸಮಾಜ ಸೇವೆ ಅಲ್ಲ, ಸಾಂಸ್ಕೃತಿಕ, ಧಾರ್ಮಿಕ, ಬೇರೆ ಬೇರೆ ಸಾಮಾಜಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಬಹುಶಃ ಈ ಮನೆಗೆ ಬರುವ ಮುಂಚೆ ಬೇರೆ ರೀತಿಯ ವ್ಯವಸ್ಥಿತವಾಗಿರ್ತಕ್ಕಂಥ ಭೇಟಿಗಳಾಗಿತ್ತು, ಅದನ್ನು ನಾನು ವಿಶೇಷವಾಗಿ ಹೇಳಲಿಕ್ಕೆ ಹೋಗುವುದಿಲ್ಲ. ಆ ರೀತಿಯ ಕೆಲಸ ಕಾರ್ಯಗಳಿಗೆ ನಾವು ಮನ್ನಣೆ ಕೊಡುವುದಿಲ್ಲ. ತಕ್ಷಣವೇ ನಾವು ಪ್ರವೃತ್ತರಾಗಿ ಇಲ್ಲಿ ಬಂದು ಅವರು ನಮ್ಮ ಕುಟುಂಬದ ರೀತಿಯಲ್ಲಿ ನಾವು, ಯಾಕೆಂದರೆ ಅರಮನೆ ಕಟ್ಟಿಕೊಡಲಿಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ, ಹಾಗಾಗಿ ಅವರಿಗೆ ಯೋಗ್ಯವಾಗಿ ವಾಸ್ತವ್ಯ ಆಗುವಂತಹ ಒಂದು ಮನೆಯನ್ನು ನಾವು ಇವತ್ತೊಂದು 6 ಲಕ್ಷ ಬಜೆಟಿನಲ್ಲಿ ಈ ಒಂದು ಕೆಲಸ ಕಾರ್ಯಗಳನ್ನು ಮಾಡಿದ್ದೇವೆ. ವಿಜಯ ಸಾಮ್ರಾಟ್ ಸಂಸ್ಥೆ ಇವತ್ತು ನಮ್ಮಲ್ಲಿ ಒಂದು 200 ಜನ ಯುವಕರ ತಂಡ ಇದೆ. ಎಲ್ಲಿ ಕೂಡ ಹೊರಗಡೆ ಯಾರ ಹತ್ರ ಕೂಡ ದಾನಿಗಳಿಂದ ಸಹಾಯ ಪಡೆದೆ ನಾವೇ ಸಂಸ್ಥೆಯ ಸದಸ್ಯರು ಎಲ್ಲರೂ ಸೇರಿಕೊಂಡು ಎಲ್ಲರೂ ಕೂಡ ಅವರವರ ಶಕ್ತಿ ಅನುಸಾರ ಇದಕ್ಕೆ ಕೈ ಜೋಡಿಸಿ ಈ ಒಂದು ನೂತನ ಮನೆಯನ್ನು ನಾವು ಮಾಡಿದ್ದೇವೆ. ಈ ರೀತಿಯ ಕಾರ್ಯಕ್ರಮಗಳು, ಯಾಕಂತ ಹೇಳಿದರೆ ಇಂಥ ಒಂದು ಬಡತನವನ್ನು ನೀಗಿಸಬೇಕಿದ್ರೆ ಇವತ್ತು ಗ್ರಾಮಗಳಲ್ಲಿ ಯುವಕ ಮಂಡಲ, ಸ್ಪೋರ್ಟ್ಸ್ ಕ್ಲಬ್, ಅನೇಕ ಟ್ರಸ್ಟ್ಗಳಿವೆ. ಬಹುಶಃ ಒಂದೊಂದು ಗ್ರಾಮಗಳಲ್ಲಿ ಈ ಟ್ರಸ್ಟ್ ಒಂದೊಂದು ಬಡವರಿಗೆ ಮನೆ ಕೊಟ್ಟರೆ ಇಲ್ಲಿ ನಮ್ಮ ತಾಲೂಕಿನಲ್ಲಿ ಬಡತನವನ್ನು ನೀಗಿಸುವಂಥ ಕೆಲಸ ಕಾರ್ಯಗಳಾಗ್ತದೆ. ಹಾಗಾಗಿ ವಿಜಯ ಸಾಮ್ರಾಟ್ ಸಂಸ್ಥೆ ಮತ್ತೊಂದು ಸಂಸ್ಥೆಯು ಕೂಡ ಒಂದು ಪ್ರೇರಣಾದಾಯಕವಾಗಿ ಕೆಲಸ ಕಾರ್ಯಗಳನ್ನು ಮಾಡಲಿ ಎಂಬ ಆಶಯ ಜೊತೆಗೆ ಈ ಕುಟುಂಬದ ಜೊತೆಗೆ ಮುಂದೆ ಕೂಡ ನಾವು ನಿಮ್ಮ ಜೊತೆ ಇದ್ದೇವೆ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೊಂಡು ಈ ಸಂಸ್ಥೆಯ ಜೊತೆಗೆ ಎಲ್ಲರೂ ನಮ್ಮ ವಿಜಯ ಸಾಮ್ರಾಟ್ ಸಂಸ್ಥೆಯ ಸದಸ್ಯರಿಗೆ ಮತ್ತೊಮ್ಮೆ ನಾನು ಎಲ್ರಿಗೂ ಕೂಡ ಅಭಿವಂದನೆಗಳನ್ನು ಸಲ್ಲಿಸಿಕೊಂಡು ಎಲ್ರಿಗೂ ಶುಭವನ್ನು ಹಾರೈಸ್ತೇನೆ. ನಿರ್ಮಾಣ ಮಾಡಿಕೊಟ್ಟಿರುವಂಥ ಈಶಾನ್ಯ ಬಿಲ್ಡರ್ಸ್ ಇದರ ಮಾಲಕರಾಗಿರುವಂಥ ಶಂಕರ್ ಭಟ್ ಅವರಿಗೆ ಗೌರವಾರ್ಪಣೆ ಮಾಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. बोलो भारत माता की जय, बोलो भारत माता की जय।
ಖುಷಿ ಆಗ್ತದೆ. ಹೌದಾ ಬರ್ಪೇನೆ ನಾನವ್ರ ಬರ್ಪೇನೆ ಹೌದು. ಹೌದಾ ಬಾಲ್ಯದ ವಿದ್ಯಾಭ್ಯಾಸ ಮತ್ತೆ ಡ್ಯಾವಣೆ ನಮ್ಮ ತಪ್ಪು ನನ್ನ ಸಹಕಾರ ಉಂಡಾವೆ ಸರಿ 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 ಹುಷಾರಲ್ಲಿ ಹೌದು ಎದ್ದೆಲ್ಲ ಡ್ಯಾವಣೆ ಬರ್ಬೇನಪ್ಪ ನಮಸ್ತೆ ನಮಸ್ತೆ. ಅಮ್ಮ ಬರ್ಪೇನೆ ಬರ್ಪೇನೆ. ವಿಜಯ ಸಾಮ್ರಾಟ್ల ಸಂಘಗಳು ಎಂಕ್ ಹುಷಾರಿದ್ದ ಕಾರಣಕ್ಕೆ ಎಂಕ್ ಸಹಜ್ ರೈ ಆರು ಇಲ್ಲು ಕಟ್ಟಕ್ಕೆ ಕೊಡ್ತೇವೆ ಎಂಕ್ ಪವನ್ ಕುಮಾರ್ಲ ಅನ್ನುವಂಥದ್ದು ಮಾತ್ರ ನೀವು ಆರು ದೇವರ ಬತ್ತಿಲಕ್ಕೆ ಎಂಕ್ ಹುಷಾರಿದ್ದ ಕಾರಣ ಇಲ್ಲು ಕಟ್ಟದು ಕೊಡ್ತೇವೆ ದೇವರಿಲಕ್ಕೆ ಬತ್ತೇರಿ ಎಂಕ್ ಇಲ್ಲು ಕಟ್ಟದು ಕೊಡ್ತೇವೆ ಸಹಜ್ ರೈ ಇತ್ತೆ ಸೋಕಾತನು ಸೋಕ್ ಮಂದಿ ಕೊಡ್ತೇವೆ ಖುಷಿಯನ್ನು ಆರಿಗೆ ದೇವರಿಂದ ಮಾಡತ್ತೇನೆ ಆರು ಎಂಕೊಂಡ ಏನ ಊರ್ದಾಕ್ಲಿತ್ತೀರಿ ಮತ್ತು ಜನ್ನನ್ನೇ ರವಿ ಎಣ್ಣೆ ಅನ್ನೋದು ಅಂತ ಇತ್ತೀರಿ ಊರ್ದಾಕ್ಲು ಅಂಚಾಕ್ಲು ಏನ ಪರಿಚಯಿತದು ಅದು ಕಾಂಟ್ಯಾಕ್ಟ್ ಪಾತಿರ್ದು ಕಾಂಟ್ಯಾಕ್ಟ್ ಮಂತೀರಿ ಎಂಕ ಅಂಚಾರು ದೇವ್ರ ಬತ್ತಿಲಕ್ಕೆ ಎಂಕ ಮಂತದ್ದು ಇಲ್ಲು ಕಟ್ಟದು ಕೊಡ್ತೀರಿ ಸಾಜ್ರಿ ಎಂಕ ಹುಷಾರಿ ಜನ ಇತ್ತೆ ಬೇಲೆ ಮಂಪರ ಅಬ್ಜಿ ದುಂಬರ್ದತ್ತು ಎಂಕ ಇಂಚಿ ಪಾವ್ದಾಯ್ನೆ ಆಡ 7-8 ತಿಂಗಳನ್ನು BP ರೇಸ್ ಆಯ್ನೆ BP ರೇಸ್ ಅದು ಸೈಡ್ ಇಜ್ಜಲ್ದಾಗ ವಿಜಯ ಸಾಮ್ರಾಟ್ ಸಂಘದ ರಾಜ್ಕುಮಾರ್ ರೈ ಬೊಕ ಪವನ್ ಕುಮಾರ್ ಪಂಡ ಅಕ್ಲಿ ಬತ್ತೇರಿ ಇಲ್ಲಡೆ ಅನಾರೋಗ್ಯ ಇಡ್ತೇರೆ ಯಜಮಾನ್ರು ಇಲ್ಲಡೆ ಬತ್ತದು ಹೆಲ್ಪ್ ಅಂತೇರು ಪ್ರೀತಿಪೂರ್ವಕ ಅಕ್ಲಿಗೆ ಏತು ಥ್ಯಾಂಕ್ಸ್ ಪಂಡಲೇ ಆಗ ಬೊಕ ಒಂಜಿ ಕನಸು ಇರ್ತದೆ 1 ವರ್ಷ ತಿಂಚಿ ಇಲ್ಲಿ ಕಟ್ಟೋಡು ಆ ಕನಸು ನನಸು ಮಂತು ಕೊರಿಯರಕ್ಕೆ ಆತಿ ಅಕ್ಲೇನು ಏಪಲ ಮರಪ್ಪು ಜನ ಎನ್ನ ಕಂಡನೇನು ಒಂದು ತೂವನ್ಯ ಆತಿ. ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ